ಸಾಗಿಸಿದ್ದಾರೆ. ಇವರಿಗೆ ಮಿತ್ರವೃಂದ ಬಾನಿಕೋಡಿ ಇದರ ವತಿಯಿಂದ ಹಾರ್ದಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜೀವನನಾಥ ಅವರು ಹೇಳಿದಾಗೆ ದ್ವಿತೀಯ ರೌಂಡ್ನಲ್ಲಿ ಖಂಡಿತವಾಗಿಯೂ ಮಾತೇರ್ನ ಚಿತ್ತಲ ಯೋಜಿ ಮಲ್ಲಗಂಬದ ಮಿತ್ತುಂಡು ಇಂದಿನ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ಇವರನ್ನು ಕೂಡ ನಾವು ಪ್ರತಿ ವರ್ಷವೂ ನಿರಂತರವಾಗಿ ಸ್ಮರಿಸುತ್ತಾ ಇದ್ದೇವೆ. ಇದರ ವ್ಯವಸ್ಥಾಪನಾ ಸಮಿತಿ ಹಾಗೂ ಸದಸ್ಯರಿಗೆ ಎಲ್ಲರಿಗೂ ಮಿತ್ರವೃಂದ ಬಾನಿಕೋಡಿ ಇದರ ವತಿಯಿಂದ ನಮ್ಮೊಂದು ಇದೊಂದು ಪಂದ್ಯಾಟದ ಛಾಯಾಚಿತ್ರಣದಲ್ಲಿದ್ದಾರೆ ಉಮೇಶ್ ರವರು. ತಮ್ಮನ್ನು ಕೂಡ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಪ್ರಥಮ ಇಬ್ಬರು ಆಟಗಾರರು ಪ್ರತೀಕ್ ಚೆಮ್ನೂರು ಹಾಗೂ ತೇಜಸ್ ಚೆಮ್ನೂರು. ಪ್ರತೀಕ್ ಚೆಮ್ನೂರು ಹಾಗೂ ತೇಜಸ್ ಚೆಮ್ನೂರು. Yes, sir. What a game! Come on, lovely. Tejas is the man, winner. ಅದ್ಭುತವಾದಂತಹ ಪ್ರತಿಭೆ ಮಿಸ್ಟರ್ ತೇಜಸ್. ಗಾಲ ಆಪೋಸಿಟ್ ಜಸ್ಟ್ ತಿರುಗುಣ ಆತೆ. ಅದರಲ್ಲಿ ಏನು ಸಮಸ್ಯೆ ಇಲ್ಲ. అది సంప్రీత
ಮಾಮಲ್ಲ ಕೂಟ ಬಾರಿ ಒಂಜಿ ಎನರ್ಜೆಟಿಕ್ ಗೇಮ್ ಅಂತರ್ರಾಜ್ಯ ಮಟ್ಟದ ಸೈಡ್ ನೋಡ್ಕೊಳ್ಳಿ ಆಯ್ತಾ तेज 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 उर्लदगलिगे जोरायिन ताटी करले आवंजी आ ताटी ಅದನ್ನ ಗೆಬಿಗೆ ಕೇಳಿರ ಕೂಯಿದ್ದ ಚಪ್ಪಾಳೆಯಲ್ಲಿ ಮಲ್ಲಗಂಬದವರ ಕಡೆಗೆ ನಿರಂತರವಾಗಿ ಮಲ್ಲಗಂಬವನ್ನು ಏರ್ತಾ ಇದ್ದಾರೆ. ಆದರೆ ಅವರ ಕಡೆ ಗಮನಿಸುವವರು ಯಾರು ಇಲ್ಲ. ನೋಡಿ, ಜೋರಾದ ಚಪ್ಪಾಳೆ ಬರಲಿ, ಅವರಿಗೆ ಪ್ರೋತ್ಸಾಹ ನಿರಂತರವಾಗಿ ಇರಲಿ. ಬಹಳಷ್ಟು ಕಷ್ಟಪಟ್ಟು ಆ ಒಂದು ಮರವನ್ನು ಏರ್ತಾ ಎಲ್ಲ ತಂಡಕ್ಕೆ ಸಮಾನ ಆಟಗಾರರು ಸಿಗುತ್ತಾರೆ. ಯಾವುದೇ ಚಿಂತೆ ಬೇಡ. ಎಲ್ರ ಹೆಸರು ನಂದು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಜೋರಾಯಿನ ತಾಟಿ ಕೊರ್ಲೆ ಮಲ್ಲಗಂಬಗ ಜೋರಾಯಿನ ತಾಟಿ ಕೊರ್ಲೆ ನಮ್ಮ ಊರ್ದ ಮಲ್ಲಗಂಬ ಸ್ಪರ್ಧೆ ನೀವಿಲ್ಲ.
13 ವರ್ಷ ಬರುವವರು ಬಂದಿದೆ ಎಸ್ ಜೋರಾಗಿ ನಗಾಡ್ತಿ ಬಂದು ಸುಮ್ಮಡು ಏರಾಫೇರ್ ಈ ವರ್ಷದ ಇನಾಮ್ ಮುಗಿಸಿದ ಈ ಪಾರ್ಟಿಸಿಪೆಂಟ್ ಏರ್ ಗೆದ್ದುವೆರ ಇವತ್ತೆ ಇನಾಮನ ಜೋಡು ದೇವಿ ಗರಿ ವರ್ಷ ಬೊಕ್ಕ ಹೋಯ್ನ ವರ್ಷ ಗೆದ್ದಿನ ದೇವಿ ಗೆದ್ದುವೆರ ಅತ್ತ ಹೊಸ ಜವಣಿರ ಗೆದ್ದುವೆರ ಇವತ್ತೆ ಇನಾಮನು ಅಗಜಗಟಕ ಬೇಕ ಪುದರ್ ಕೊರ್ಲೆಕ್ಕ ಬೇಕ ಗೇಮ್ ಮುಗಿಪಡು ಆದಷ್ಟು ಬೇಗ ಹೆಸರುಗಳನ್ನು ನೋಂದಾಯಿಸಿ ನೆಕ್ಸ್ಟ್ ಇವರಿಗೆ ಮಿತ್ರವೃಂದ ಬಾನುಗುಡಿ ಇದರ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಅದು ನೋಡಬೇಕಾಗಿದೆ. ತೀವ್ರವಾದ ಪೈಪೋಟಿ ಮುಂದುವರಿಯುತ್ತಾ ಯಾರಾಗಬಲ್ಲರು ವಿಜಯಶಾಲಿ, ಯಾರು ಗೆದ್ದುಕೊಳ್ಳುತ್ತಾರೆ ಈ ಒಂದು ಪಂದ್ಯವನ್ನು ಕಾದು ನೋಡಬೇಕಾಗಿದೆ. ಬಹಳಷ್ಟು ಎನರ್ಜಿ ಹೊಂದಿರುವಂತಹ ಒಂದು ಹಗ್ಗ ಜಗ್ಗಾಟ ಪ್ರಧಾನ ಹಂತದಲ್ಲಿದ್ದೇವೆ. ಈ ಒಂದು ಸೆಣಸಾಟದಲ್ಲಿ ಗೆದ್ದವರು ನೇರವಾಗಿ ಫೈನಲ್ ಹಂತಕ್ಕೆ ತೇರ್ಗಡೆ ಹೊಂದಲಿದ್ದಾರೆ. ಈ ಒಂದು ಸೆಣಸಾಟದಲ್ಲಿ ಗೆದ್ದಂತಹ ತಂಡವು ನೇರವಾಗಿ ಫೈನಲ್ ಹಂತಕ್ಕೆ ತೇರ್ಗಡೆ ಹೊಂದಲಿದೆ. ಲೀಲಾವತಿ ತಂಡ ಗೆದ್ದುಕೊಳ್ತಾ ಇದೆ. ನಮಗೆ ನಮ್ಮೂರಿನ ಪ್ರತಿಭೆ, ನಮ್ಮ ಊರಿನ ಬರುವ ವಿದ್ಯಾರ್ಥಿನಿ, ನಮ್ಮ ಊರಿನ ತೊಂಡು ಖಂಡಿತವಾಗಿಯೂ ಮಲ್ಲಿಕಾ ದಾಮೋದರ ಗುಪ್ಪಕಲ್ಲೂರವರ ಪುತ್ರಿ, ದಾಮೋದರ ಗುಪ್ಪಕಲ್ಲು ಹಾಗೂ ರತ್ನಾವತಿ ದಂಪತಿಗಳ ಪುತ್ರಿ ಮೇಡಮ್ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ.
ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಓರ್ವ ವಿದ್ಯಾರ್ಥಿನಿ ಈ ಗಣ್ಯಾತಿ ಗಣ್ಯರು ಈ ಒಂದು ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನೆನಪಿನ ಶಕ್ತಿ ಕರಿಷ್ಮಾ 2ನೇ ತರಗತಿ, ಸಾತ್ವಿ ಬಿಯು 1ನೇ ತರಗತಿ, ಶಿವಕುಮಾರ್ ಆತ್ಮೀಯ ಸ್ನೇಹಿತರ ಸಮಾಗಮ ಶಿವಕುಮಾರ್ ಹಾಗೂ ಕರಿಷ್ಮಾ. ಪುರುಷರ ಬುಗುರಿ ಆಟ ಈ ಒಂದು ಬಹುಮಾನವನ್ನು ರೋಹಿತ್ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುರುಷರ ಬುಗುರಿ ಆಟ ಒಂದು ವಿಶೇಷ ಸ್ಪರ್ಧೆ ಏರ್ಪಡಿಸಿದ್ದು. ಇದರ ಪ್ರಥಮ ಬಹುಮಾನ ತೇಜಸ್ ಚೆನ್ನೂರು, ತೇಜಸ್ ಚೆನ್ನೂರು. ದ್ವಿತೀಯ ಚೇತನ್ ಮೊಳೆತೊಡ್ಡ, ದ್ವಿತೀಯ ಚೇತನ್ ಮೊಳೆತೊಡ್ಡ.